ಕರ್ನಾಟಕ ಕೇರಳ ಗಡಿಭಾಗ ಮಂಜೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಜೆಪದವು ಎಂಬಲ್ಲಿ ಬೈಕ್ನಲ್ಲಿ ತೆರಳುತ್ತಾ ಇದ್ದ ಅಡಿಕೆ ವ್ಯಾಪಾರಿಗೆ ಗುಂಡೇಟು ತಗುಲಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ತಿರುವು ಲಭಿಸಿದೆ. ಹಂದಿ ಬೇಟೆಗೆಂದು ಇಡಲಾಗಿದ್ದ ಸ್ಫೋಟಕದಿಂದ ಪಾತೂರು ನಿವಾಸಿ ಮೊಯ್ದೀನ್ ಅವರ ಪುತ್ರ ಸವಾದ್ ಗಾಯಗೊಂಡಿರುವುದಾಗಿ ತಿಳಿದುಬಂದಿದೆ. ಘಟನೆ ನಂತರ ಮಂಜೇಶ್ವರ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು, ಘಟನಾ ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸರನ್ನ ನಿಯೋಜಿಸಲಾಗಿತ್ತು. ಪ್ರಕರಣದ ಕುರಿತು ಘಟನಾ ಸ್ಥಳವಾದ ವರ್ಕಾಡಿ ಬಾಕ್ರಬೈಲ್ ಕಜೆ ಎಂಬಲ್ಲಿ ತನಿಖೆ ನಡೆಸುವಾಗ ಗಿಡವೊಂದಕ್ಕೆ ಕಟ್ಟಿದ ಸಾಧನವೊಂದು ಪತ್ತೆಯಾಗಿದೆ. ಅದರಿಂದಲೇ ತೋಟೆ ಸಿಡಿದು ಸವಾದ್ ಗಾಯಗೊಂಡಿರುವುದಾಗಿ ತಿಳಿದುಬಂದಿದೆ. ಹಂದಿಯನ್ನ ಸೆಳೆಯಲು ಲೈಟ್ ಅನ್ನ ಸಾಧನದಲ್ಲಿ ಬಳಸಲಾಗುತ್ತೆ. ಅದೇ ಲೈಟ್ ಅನ್ನ ಗಮನಿಸಿ ಸವಾದ್ ಕಾಡಿನಲ್ಲಿರುವ ಪೊದೆಯ ಬಳಿಗೆ ಹೋಗಿ ಸಾಧನವನ್ನ ಮುಟ್ತಾ ಇದ್ದಂತೆ ತೋಟೆ ಸಿಡಿದು ಕಾಲಿಗೆ ಗಂಭೀರ ಗಾಯವಾಗಿದೆ ಎನ್ನಲಾಗಿದೆ. ಘಟನೆಯಿಂದ ಕೆಲಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಗಾಯಾಳುವನ್ನ ದೇರಳಕಟ್ಟೆಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್, ಜಿಲ್ಲಾ ಪಂಚಾಯತ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷಾದ್ ವರ್ಕಾಡಿ ಮತ್ತಿತರರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿದರು.